ഉണരൂ കാത്തിരിക്കാം ഞാനും ഹബീബി കാത്തിരിക്കാം. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿರ್ದು ದಾನ್ಲಿನ ಸಗಾಯರ್ದು ಅರ್ಹ ಬಡ ಕುಟುಂಬಲಿಗೆ ಕಿಟ್ ವಿತರಣೆ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆದ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬು ಕಟ್ಟೇರನ ನೇತೃತ್ವಡು ಶನಿವಾರ ನಡೆದರು. ಮುಕ್ತಾರ್ ದುವಾ ನಡಪಾಯರು. درك الشقاء وسوء القضاء وشماتة الأعداء اللهم إنا نسألك العفو والعافية في الدنيا والآخرة اللهم إنا نسألك العفو والعافية في ديننا ودنيانا وأهلنا وأموالنا اللهم بارك لنا في رجب وشعبان وبلغنا شهر رمضان اللهم بارك لهم في عافيتهم اللهم بارك لهم في زكاتهم اللهم بارك لهم في أهلهم اللهم بارك لهم في تجارتهم اللهم تقبل منا في صدقاتهم اللهم تقبل منا في زكاة. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬು ಕಟ್ಟೆ ಪಾತ್ರರೊಂದು ರಂಜಾನ್ ಪರ್ವದ ಮೂಜನೆ ದಿನದ ಉಪವಾಸನ ಆಚರಣೆ ಮಂದೊಂದುಲ್ಲ ಇನಿ ಏತೋ ಕುಟುಂಬಲು ವನಸಿಗೆ ಇಚ್ಛಾಂದೆ ಮಸ್ತ್ ಕಷ್ಟಡುಲ್ಲೇರು ಅಂಚಾದ 2017 ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಲಿನ ಮಹಾವೇದಿಕೆ ಪ್ರತಿ ವರ್ಷ ರಂಜಾನ್ ಪರ್ವ ಕೊರೋನಾ ಸಂದರ್ಭ ಹುಷಾರಿಜ್ಜಾನ್ ದಿನಕ್ಲೆಗ್ ಇಲ್ಲಿ ಇಜ್ಜಾನ್ ದಿನಕ್ಲೆಗ್ ವೀಲ್ ಚೇರ್ ವಿತರಣೆ ಅಂಚೆನೆ ಬೇತೆ ಬೇತೆ ಸೇವೆಲೆನು ದಾನಿಲಿನ ಸಹಕಾರಡು ಮಲ್ತೊಂದು ಬೈದನು ಇನಿ ರಂಜಾನ್ ಪರ್ವದ ಕಿಟ್ನು ವಿತರಿಸೊಂದುಲ್ಲ ಪಂಡ ತೆರಿಪಾಯರು. ಇವತ್ತು ನಾವು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಅರ್ಹ ಬಡ ಕುಟುಂಬಗಳಿಗೆ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ರಂಜಾನ್ ಹಬ್ಬದ 3ನೇ ಉಪವಾಸವನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲ ಸರ್ವ ಬಾಂಧವರಿಗೆ ನಾನು ಉಪವಾಸದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಎಷ್ಟೋ ಕುಟುಂಬಗಳು ಊಟಕ್ಕಿಲ್ಲದೆ ತುಂಬ ಕಷ್ಟದಿಂದ ಇದ್ದಾರೆ. ಆದ್ದರಿಂದ 2018ರಿಂದ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯು ಪ್ರತಿ ವರ್ಷವೂ ರಂಜಾನ್ ಹಬ್ಬ ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ಮತ್ತು ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿದ್ದವರಿಗೆ ಮನೆಯಿಲ್ಲದವರಿಗೆ ಇದೇ ರೀತಿ ವೀಲ್ ಚೇರ್ ನಾನಾ ವಿಧಗಳಲ್ಲಿ ತನ್ನ ಸೇವೆಗಳನ್ನು ದಾನಿಗಳ ಸಹಕಾರದಿಂದ ಮಾಡುತ್ತಾ ಬಂದಿದೆ. ಇವತ್ತು ಕೂಡ ನಾವು ರಂಜಾನ್ ಹಬ್ಬದ ಕಿಟ್ಟನ್ನು ಇವತ್ತು ವಿತರಿಸಲಿಕ್ಕಿದ್ದೇವೆ. ಬಹುಶಃ ನಾವು ಈ ಕಿಟ್ಟನ್ನು ಜನರ ಮುಂದೆ ಕೊಟ್ಟು ಅವರ ಫೋಟೋ ತೆಗೆದು ನಾವು ಹಾಕುವುದಿಲ್ಲ. ಆದ್ದರಿಂದ ಈ ದಾನಿಗಳು ನಮಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ನಾವು ಈ ಕೊಟ್ಟ ಕಿಟ್ಟನ್ನು ಮುಟ್ಟಿಸುತ್ತಿದ್ದೇವೆ ಎಂಬ ಒಂದು ಭರವಸೆ ಅವರಿಗೆ ಬರಬೇಕಾಗಿದೆ. ಅದೇ ರೀತಿ ಮುಂದೆ ನಮಗೂ ಕೂಡ ನಮ್ಮಂಥ ಸಮಾಜ ಸೇವಕರನ್ನು ಗುರುತಿಸಿ ನಮ್ಮಂಥ ಸಂಘಟನೆಯವರನ್ನು ಗುರುತಿಸಿ ನಮಗೆ ಇನ್ನು ಮುಂದೆ ಕೂಡ ಸಮಾಜ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿಕ್ಕೆ ಒಂದು ಡಾಕ್ಯುಮೆಂಟು ಕೂಡ ನಮಗೆ ಆಗಿದೆ. ಆದ್ದರಿಂದ ಇದು ಇವತ್ತು ಕೊಟ್ಟಂಥ ಈ ಅರ್ಹ ಬಡ ಕುಟುಂಬಗಳಿಗೆ ಕೊಟ್ಟಂಥ ಕಿಟ್ ಒಬ್ಬರು ದಾನಿಯಿಂದ ನಾವು ತೆಗೆದು ಅದನ್ನು ವಿತರಿಸ್ತಾ ಇದ್ದೇವೆ. ಆದ್ದರಿಂದ ಇದಕ್ಕೆ ಕೊಟ್ಟಂತಹ ದಾನಿಯು ಅವರ ಕುಟುಂಬ ಮತ್ತು ಅವರ ಮಕ್ಕಳಿಗೆ ದೇವರು ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ, ಅದೇ ರೀತಿ ಅವರ ವ್ಯಾಪಾರಕ್ಕೂ ಬರ್ಕತನ್ನು ನೀಡಲಿ ಎಂದು ಈ ಮೂಲಕ ನಾನು ದುವಾ ಮಾಡುತ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ 2018ರಿಂದ ಮಾಡಿದ ಹಲವಾರು ಕಾರ್ಯಕ್ರಮ, ಅದು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮವನ್ನು ಮಾಡಿದೆ. ಬಡ ಕುಟುಂಬಗಳಿಗೆ ಒಂದೆರಡು ಮನೆಯನ್ನು ಕೂಡ ಹಸ್ತಾಂತರಿಸಲಾಗಿದೆ ಮತ್ತು 2 ಮನೆಯನ್ನು ಕೂಡ ರಿಪೇರಿ ಮಾಡಿಕೊಡಲಾಗಿದೆ. ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ವಿವಿಧ ರೋಗಗಳಿಂದ ಇದ್ದವರಿಗೂ ಮತ್ತು ಊಟ ಇಲ್ಲದವರಿಗೆ ಕಿಟ್ಟುಗಳನ್ನು ಕೊಟ್ಟು ನಾನಾ ವಿಧದಲ್ಲಿ ಈ ಸೇವೆಯನ್ನು ಮಾಡುತ್ತಾ ಬಂದಿದೆ. ಇನ್ನು ಮುಂದೆ ಕೂಡ ಇಂತಹ ಸೇವೆಗಳನ್ನು ಮಾಡಲು ನಮಗೆ ದಾನಿಗಳ ಸಹಕಾರ ಅಗತ್ಯವಿದೆ. ದಯವಿಟ್ಟು ತಾವು ನಮ್ಮಂಥ ಒಂದು ಸಂಘಟನೆಯವರಿಗೆ ನೀವು ಕೊಟ್ಟಂಥ ಈ ಯಾವುದೇ ಒಂದು ದಾನವಾಗಲಿ ಅದು ನಿಯತ್ತಾಗಿ ಅವರ ಮನೆಗೆ ಮುಟ್ಟುತ್ತದೆ ಎಂಬುದು ನಾನು ಈ ಮೂಲಕ ನಿಮ್ಮಲ್ಲಿ ಹೇಳುತ್ತೇನೆ. ಕಾರಣ ಇಷ್ಟೇ, ನಾವು ಯಾವುದೇ ಒಂದು ವಸ್ತು ಅವರ ಹೆಸರನ್ನು ಹೇಳದೆ ನಮಗೆ ಕೊಡ್ತಾರೆ, ಹೆಸರು ಹೇಳಬೇಡಿ ಅಂತ. ಆದರೆ ನಾವೇನು ಮಾಡ್ತೇವೆ ಅಂದರೆ ಆ ಕೊಟ್ಟ ವಸ್ತುವನ್ನು ಎದುರುಗಿಟ್ಟು ನಾವು ನಮ್ಮ ಸಂಘಟನೆಯಲ್ಲಿದ್ದವರನ್ನು ಒಟ್ಟಿಗಿರಿಸಿ ಅದನ್ನು
ಮಾಧ್ಯಮ ಮುಖಾಂತರ ತೋರಿಸಿ ಸಂಘಟನೆಗೂ ಡಾಕ್ಯುಮೆಂಟು ಕೊಟ್ಟವರಿಗೂ ಒಂದು ಡಾಕ್ಯುಮೆಂಟ್ ಆಗುತ್ತಾ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಮಾತ್ರ ನಾವು ಇದನ್ನು ಮಾಡುತ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮಗೆ ಕಿಟ್ಟುಗಳು ಬರಲಿಕ್ಕಿದೆ. ಅದು ಮೊದಲನೆಯ ಹಂತವಾಗಿ ಈಗ ನಾವು ಕೊಡ್ತಾ ಇದ್ದೇವೆ. ಇನ್ನು 2-3 ಹಂತವಾಗಿ ನಾವು ಕೊಡಲಿಕ್ಕೆ ಇದೆ ಕಿಟ್ಟು, ಮತ್ತು ಬಟ್ಟೆಗಳನ್ನು ಕೂಡ ವಿತರಿಸುವ ಕಾರ್ಯಕ್ರಮ ಇದೆ ನಮ್ಮಲ್ಲಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ಯಾರೆಲ್ಲ ಮಾಡುತ್ತಾರೆ, ಅವರೆಲ್ಲರಿಗೂ ಕೂಡ ದೇವರು ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ, ಅವರ ವ್ಯಾಪಾರವನ್ನು ಬರ್ಕತಿ ನೀಡಲಿ ಎಂದು ಈ ಮೂಲಕ ಹೇಳುತ್ತಾ, ಮುನ್ನೂರು ಪಂಚಾಯತ್ ಅಧ್ಯಕ್ಷರು ಬಿಲ್ಫ್ರೆಡ್ ಡಿಸೋಜಾ ಸಮಾಜ ಸೇವೆನ ಮತ್ತೊಂದುಪ್ಪನ ಇಸ್ಮಾಯಿಲ್ ಶಾಫಿಯರ್ನ ಬಗೆಟ್ ಬೊಕ್ಕ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆದ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡೇರು. ಕರ್ನಾಟಕ ಟಿಪ್ಪು ಮಹಾವೇದಿಕೆ ವತಿಯಿಂದ 2018, 19, 20, 21, 22 ಸಾಲಿನಲ್ಲಿ ಹಲವಾರು ಯೋಜನೆಗಳು ಮಾಡ್ತಾ ಬಂದಿದ್ದೇವೆ. ಇದರ ಅಧ್ಯಕ್ಷರಾದ ಇಸ್ಮಾಯಿಲ್ ಶಾಫಿ ಅವರು ಮತ್ತು ಅವರ ಪಂಗಡದವರು ಈ ಕಾರ್ಯಕ್ರಮ ಮಾಡಲು ಅವರಿಗೆ ನಾವು ಬೆನ್ನೆಲುಬಾಗಿ ಯಾವಾಗಲೂ ಅವರೊಟ್ಟಿಗಿದ್ದೇವೆ. ಹಾಗೂ ಈ ಕೊಡುಗೆಯ ದಾನಿಯಾದ ಉದ್ಯಮಿಯಾದ ಅವರಿಗೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಭಾವಿಸುತ್ತಾ ಈ ಕಿಟ್ಟನ್ನು ರಂಜಾನ್ 3ನೇ ಉಪವಾಸ ದಿವಸ ಈ ಕಿಟ್ಟನ್ನು ಬಡ ಕುಟುಂಬಗಳಿಗೆ ಕೊಡಲು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಹಲವಾರು ಕಿಟ್ಟು ಕೊಡಲಿಕ್ಕೆ ಉಂಟು ಈ ವೇದಿಕೆಯಿಂದ. ಹಾಗೂ ಬಟ್ಟೆ ಕಲು ಸಹ ಕೊಡಲಿಕ್ಕೆ ಉಂಟು. ದೇವರು ಇಸ್ಮಾಯಿಲ್ ಶಾಫಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆರೋಗ್ಯ ಕೊಡಲಿ ಮತ್ತು ಈ ತಂಡದ ಎಲ್ಲ ಜನರಿಗೆ ಆಶೀರ್ವಾದ ಕೊಡಲಿ ಅಂತ ನಾನು ಬೇಡ್ತೇನೆ. ಹಾಗೂ ಈ ವೇದಿಕೆಯಲ್ಲಿರುವ ನಮ್ಮ ಗಣ್ಯರು ಇದ್ದಾರೆ, UT ರಫೀಕ್ ಇದ್ದಾರೆ ಮತ್ತು ಉಸ್ತಾದ್ ಸುಲೈಮಾನ್ ಇದ್ದಾರೆ, ಮುಕ್ತಾರ್ ಕೂಡ ಇದ್ದಾರೆ. ಇವರು ಮತ್ತು ಮಾಧ್ಯಮ ಮಿತ್ರರವರು ಸಹ ಇದ್ದಾರೆ. ಈ ಕೆಲಸವನ್ನು ಮಾಡುವುದು ಇವತ್ತು ಏನಾಗಿದೆ ಅಂದರೆ ಟೀಕೆ ಟಿಪ್ಪಣಿಗಳು ಹಲವಾರು ಇರ್ತದೆ. ಇಂಥ ಸಮಾಜ ಸೇವೆ ಮಾಡುವವರು ತುಂಬ ಕಡಿಮೆ ಆಗಿದ್ದಾರೆ. ಇಂಥ ಸಮಾಜ ಸೇವೆ ಮಾಡುವಾಗ ಎಲ್ಲರೂ ಬೆನ್ನು ತಟ್ಟಿ ಅವರಿಗೆ ಆಶೀರ್ವಾದ ಮಾಡಬೇಕು. ಹಲವಾರು ಬಡವ ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಕೊಡಲು ಇವತ್ತು ಟಿಪ್ಪು ಮಹಾವೇದಿಕೆ ಮುಂದೆ ಬಂದಿದೆ. ಇದನ್ನು ಎಲ್ಲರೂ ಉಳ್ಳಾಳ ತಾಲೂಕಿನ ಪ್ರತಿಯೊಂದು ಕುಟುಂಬ ಕೂಡ ಇದನ್ನು ನೋಡಿ ಈ ಟಿಪ್ಪು ವೇದಿಕೆಗೆ ಸಹಕಾರ ಕೊಡಲಿ. ಇನ್ನು ಮುಂದಕ್ಕೆ ಬಡವರಿಗೆ ಮನೆ ಕಟ್ಟಲು ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡಲು ಆಧಾರವಾಗಲಿ ಅಂತ ಸುಲೈಮಾನ್ ಬೈತಡ್ಕ UT ರಫೀಕ್ ಒಟ್ಟಿಗೆ ಇದ್ದರು.